ನಮಸ್ತೆ ಕರ್ನಾಟಕ. ಹುಟ್ಟು ಸಾವು, ಸುಖ ದುಃಖ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ರಾತ್ರಿ ಇಲ್ಲದೆ ಹಗಲಿಲ್ಲ. ಹುಟ್ಟಿದ ಮೇಲೆ ಸಾವು ಕಟ್ಟಿಟ್ಟ ಬುತ್ತಿ. ನಾವು ಜೀವನದಲ್ಲಿ ಅನಿವಾರ್ಯವಾದದ್ದನ್ನು ಹೊಂದಿಸಿಕೊಳ್ಳೋದನ್ನು ಕಲಿಯಬೇಕು. ಅದನ್ನು ಬಿಟ್ಟು ಕಷ್ಟ ಬಂದಾಗ ತಲ್ಲಣಿಸೋದು ತರವಲ್ಲ. ಅನಿವಾರ್ಯವಾದ ಕರ್ತವ್ಯ ಪಾಲನೆಯಲ್ಲಿ ನಾವು ಎಂದಿಗೂ ದುಃಖಿಸಬಾರದು. ದೇವಸ್ಥಾನದ ಧ್ವನಿಸುರುಳಿಯಲ್ಲಿ ಭಗವದ್ಗೀತೆಯ 2ನೇ ಅಧ್ಯಾಯದ ಈ ಶ್ಲೋಕಗಳು ಮತ್ತು ಅದರ ಅರ್ಥ ವಿವರಣೆ ಗಾಳಿಯ ಏರಿಳಿತದೊಂದಿಗೆ ಸುರುಳಿಯಾಗಿ ಹೊರಬಂದು ಶಾಂತಮ್ಮನವರ ಕಿವಿಗೆ ಅಪ್ಪಳಿಸುತ್ತಿತ್ತು. ನಿರ್ಭಾವುಕರಾಗಿ ಯಾಂತ್ರಿಕವಾಗಿ ಕಲ್ಲು ಕಂಬದಂತೆ ಕುಳಿತಿದ್ದ ಅವರ ಮನಸ್ಸಿನ ಮೇಲೆ ಈ ಸಾಲುಗಳು ಯಾವುದೇ ಪರಿಣಾಮ ಬೀರುವ ಲಕ್ಷಣಗಳು ಗೋಚರಿಸಲಿಲ್ಲ. ಅಷ್ಟಕ್ಕೂ ಶಾಂತಮ್ಮನವರು ಇಲ್ಲಿ ಯಾವುದೇ ಪ್ರವಚನವನ್ನು ಕೇಳಲು ಅಥವಾ ದೇವರ ಬಳಿಯಲ್ಲಿ ಬೇಡಿಕೆಗಳನ್ನು ತೀರಿಸಿಕೊಳ್ಳುವ ಪ್ರಾರ್ಥನೆ ಸಲ್ಲಿಸಲು ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಬದಲಾಗಿ ಕೆಲವು ದಿನಗಳಿಂದ ತಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಸಂಘರ್ಷಗಳಿಗೆ ಒಂದು ಅಂತಿಮ ಸಮಾರೋಪ ಕೊಡಲು ತೀರ್ಮಾನಿಸಿ ಬಂದಿದ್ರು. ಅದುವೇ ದೇವಸ್ಥಾನದ ಹಿಂಭಾಗದಲ್ಲಿರುವ ಕಲ್ಯಾಣಿಯಲ್ಲಿ ಮುಳುಗಿ ದೇವರ ಪಾದ ಸೇರೋದು, ಅರ್ಥಾತ್ ಆತ್ಮಹತ್ಯೆ ಮಾಡಿಕೊಳ್ಳೋದು. ಅಪರಾಹ್ನದ ವೇಳೆಯಾದ್ದರಿಂದ ರಾತ್ರಿಯವರೆಗೂ ಕಾದಿದ್ದು ಕತ್ತಲಲ್ಲಿ ಎಲ್ಲರೂ ಹೋದ ಮೇಲೆ ಈ ಕೆಲಸಕ್ಕೆ ಮುಂದಾಗಲು ಕಾದು ಕುಳಿತಿದ್ರು. ಪಾಪ ಶಾಂತಮ್ಮನವರು ಜೀವನದಲ್ಲಿ ಬಹಳ ನೊಂದಿದ್ದವರು. ಒಂದರ್ಥದಲ್ಲಿ ಅವರ ನೋವುಗಳಿಗೆಲ್ಲ ಕಾರಣವೂ ಅವರೇ. ಮೊದಲಿನಿಂದಲೂ ವಿತಂಡವಾದದ ಸ್ವಭಾವ, ಹಠಮಾರಿ ಹೆಣ್ಣು, ಗಟ್ಟಿಗಿತ್ತಿಯಾಗಿದ್ರು ಅವರು. ಆ ಕಾಲಕ್ಕೆ ತಮ್ಮ ಅತ್ತೆಯನ್ನು ಗಂಡನನ್ನು ಎದುರಿಸಿ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಸಂಸಾರ ನಡೆಸಿದ್ದವರು. ಆದರೆ ಕಾಲ ಕಳೆದಂತೆ ಬದಲಾಗದ ಅವರ ಮನಸ್ಥಿತಿಯಿಂದ ತಾವೇ ಆಯ್ಕೆ ಮಾಡಿ ಮನೆಗೆ ತಂದುಕೊಂಡ ಒಬ್ಬಳೆ ಮುದ್ದಿನ ಸೊಸೆಯ ಮುಂದೆ ತಮ್ಮ ಪ್ರತಾಪ ತೋರಲಾರದೆ ತಾವು ನೊಂದು ಮನೆಯ ವಾತಾವರಣವನ್ನು ಕೆಡಿಸಿಬಿಟ್ಟಿದ್ರು. ಇವರಿಬ್ಬರ ಜಗಳಗಳ ನಡುವೆ ತಮ್ಮ ಒಬ್ಬನೇ ಮಗ ಸನ್ಯಾಸಿಯಂತೆ ಆಗ್ಬಿಟ್ಟಿದ್ದ. ಯಾವ ವ್ಯಾಮೋಹವೂ ಇಲ್ಲದೆ ಕೊನೆಯ ಬಾರಿ ತಾನು ಸಾಯಲು ಹೋಗ್ತಿದ್ದೇನೆ ಎಂದಾಗಲೂ ತಡೆಯದೆ ಗರುಡಗಂಬದಂತೆ ನಿಂತೇ ಇದ್ದ. ಸೊಸೆಯಾದರೂ ಎಲ್ಲಾದರೂ ಹಾಳಾಗಿ ಹೋಗಿ ಎಂದು ಮುಖಕ್ಕೆ ಹೇಳಿದ್ಲು. ಇನ್ನು ಗಂಡನಿಲ್ಲದ ತನ್ನ ಬದುಕಿಗೆ ತಡೆಯಲ್ಲಿ ಆ ಮನೆಯಲ್ಲಿ. ತಾನು ತನ್ನ ಮನೆಗಾಗಿ, ತನ್ನ ಮಗ, ಸೊಸೆ, ಮೊಮ್ಮಕ್ಕಳಿಗಾಗಿ ಎಷ್ಟೆಲ್ಲ ತ್ಯಾಗಗಳನ್ನ ಮಾಡಿದ್ದೇನೆ ಎಂಬ ಯಾವ ಕಲ್ಪನೆಯೂ ಇಲ್ಲದೆ ತನ್ನನ್ನು ಎಷ್ಟು ಹಗುರವಾಗಿ ನಡೆಸ್ಕೊಂಡಿದ್ದಾರೆ. ಇನ್ನು ತಾನು ಬದುಕಿಯಾದರೂ ಏನು ಪ್ರಯೋಜನ? ಹೇಗಾದರೂ ಮಾಡಿ ದೇವರ ಪಾದ ಸೇರಿಬಿಡಬೇಕು, ಅದಕ್ಕೆ ಕಲ್ಯಾಣಿಯೇ ಸೂಕ್ತ ಎಂದು ತೀರ್ಮಾನಿಸಿದ್ರು. ಅವರ ಈ ತೀರ್ಮಾನಕ್ಕೆ ಮೂಲ ಕಾರಣ ಮೊದಲಿನಂತೆ ತನ್ನ ಮಾತು ಯಾರೂ ಕೇಳುತ್ತಿಲ್ಲ ಎಂಬುದು. ಆದರೆ ತಾನೇ ಬದಲಾಗುವ ಒಂದು ಸಣ್ಣ ಆಲೋಚನೆಯನ್ನು ಅವರು ಮಾಡಿರಲಿಲ್ಲ. ಅದಾಗಲೇ ಸಂಜೆಯಾಗ್ತಾ ಬಂದಿತ್ತು. ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಎಂದಿನಂತೆ ಬಂದು ಕೈಮುಗಿದು ತಮ್ಮ ಪ್ರಾರ್ಥನೆ ಸಲ್ಲಿಸಿ ಹೋಗ್ತಿದ್ರು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಸಂಜೆ ಬಿರುಸಾದ ಮಳೆ ಪ್ರಾರಂಭವಾಯಿತು. ಹೊರಗೆ ಹೋಗುತ್ತಿದ್ದವರೆಲ್ಲರೂ ಮಳೆಯ ಕಾರಣ ಪುನಃ ಆಶ್ರಯ ಪಡೆಯಲು ದೇವಸ್ಥಾನದ ಪ್ರಾಂಗಣದೊಳಗೆ ಬಂದರು. ಜೊತೆಗೆ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕುಳಿತು ಭಿಕ್ಷೆ ಬೇಡುತ್ತಿದ್ದ ಭಿಕ್ಷುಕರು ಸಹ ಅದೇ ಆವರಣದಲ್ಲಿ ಬಂದು ಸೇರಿದ್ರು. ಗಜಿಬಿಜಿ ಪ್ರಾರಂಭವಾಯಿತು. ಹೊರಗೆ ದೋ ಎಂದು ಸುರಿಯುತ್ತಿದ್ದ ಮಳೆ ಒಂದೆಡೆಯಾದರೆ ಮತ್ತೊಂದೆಡೆ ಒಳಗೆ ಸೇರಿದ್ದ ಜನರ ಬಿರುಸಾದ ಮಾತುಗಳು ಶಾಂತಮ್ಮನವರ ಏಕಾಂತವನ್ನ ಭಂಗ ಮಾಡಿತ್ತು. ಸಹಜ ಸ್ವಭಾವದಂತೆ ಜನರ ಮಾತುಗಳಿಗೆ ಅವರ ಗಮನ ಹರಿಯಿತು. ಅಲ್ಲಿ ಯಾರಿಗೋ ಹೇಳ್ತಿದ್ರು, ವಿಷಯ ಗೊತ್ತಾಯ್ತಾ? ನಿನ್ನೆ ಆ ಮೂಲೆ ಮನೆ ರಂಗಪ್ಪ ಹೋಗ್ಬಿಟ್ರಂತೆ. ಅವರ ಮಕ್ಕಳು ಎಲ್ಲೆಲ್ಲೋ ಪರದೇಶಗಳಲ್ಲಿ ಇದ್ದಾರಲ್ಲ, ಆದ ಕಾರಣ ಅವರ ಅಂತಿಮ ಕ್ರಿಯೆಗಳಿಗೆ ಯಾರೂ ಬರದೆ ಕೊನೆಗೆ ಮುನ್ಸಿಪಾಲಿಟಿಗೆ ವ್ಯಾನ್ನಲ್ಲಿ ತೆಗೆದುಕೊಂಡು ಹೋಗಿ ಸುಟ್ರಂತೆ. ಛೇ ಪಾಪ. ಶಾಂತಮ್ಮನವರ ಕಿವಿಗೆ ಬಿದ್ದ ಈ ಮಾತು ಮುಂದೆ ತಮ್ಮ ಹೆಣದ ಗತಿ ಏನು ಎಂಬ ಆಲೋಚನೆ ತಂದೊಡ್ಡಿತು. ಅಷ್ಟರಲ್ಲಿ ಮತ್ಯಾರೋ, ಅಯ್ಯೋ, ಈ ದಿನ ನಮ್ಮ ಯಜಮಾನರು ಅವರಪ್ಪನ ನೋಡೋಕೆ ಆಶ್ರಮಕ್ಕೆ ಹೋಗಿದ್ದಾರೆ. ಅದಕ್ಕೆ ಒಬ್ಬಳೆ ವಾಕಿಂಗ್ ಹೋಗಲು ಬೇಜಾರಾಗಿ ದೇವಸ್ಥಾನಕ್ಕೆ ಬಂದೆ.
ಅರೆ, ಇದು ತಮ್ಮ ಯಜಮಾನರ ಗೆಳೆಯ ಗೋಪಾಲಯ್ಯನವರ ಸೊಸೆ ರಮಳ ಧ್ವನಿಯಲ್ವೇ? ಹಾಗಾದರೆ ಅವಳ ಮಾವನನ್ನ ಅತ್ತೆ ತೀರಿ ಹೋದ ಮೇಲೆ ಅನಾಥಾಶ್ರಮಕ್ಕೆ ಸೇರಿಸಿದ್ದಾಳೆ ಎಂದಾಯಿತು. ಪಾಪ, ಬಹಳ ಸಹನೀಯ ವ್ಯಕ್ತಿ ಗೋಪಾಲಯ್ಯ. ಮೊಮ್ಮಕ್ಕಳನ್ನು ಬಿಟ್ಟು ಹೇಗಿದ್ದಾರೋ. ಹಿಂದೆಯಿಂದ ಮತ್ತೊಂದು ಧ್ವನಿ. ಈ ಮಳೆ ನಿಲ್ಲುವ ಲಕ್ಷಣವೇ ಕಾಣ್ತಿಲ್ವಲ್ಲ. ಮೊಮ್ಮಕ್ಕಳನ್ನು ಪಾರ್ಕಿಗೆ ಕರೆದುಕೊಂಡು ಬಂದು ಆಡಲು ಬಿಟ್ಟು ಅಷ್ಟರಲ್ಲಿ ಬೇಗ ಕೈ ಮುಗಿದು ಹೋಗೋಣ ಎಂದು ಇಲ್ಲಿಗೆ ಬಂದೆ. ಮಕ್ಕಳು ನೆನೆಯುತ್ತಿದ್ದಾರೋ ಏನೋ. ಮಗ ಸೊಸೆಗೆ ಏನು ಉತ್ತರ ಕೊಡೋದು? ಹೌದಲ್ವೇ? ತನ್ನ ಮೊಮ್ಮಕ್ಕಳು ಶಾಲೆಯಿಂದ ಬಂದು ಆಟವಾಡ್ತಿರ್ತಾರೆ. ಒಂದು ವೇಳೆ ಹೊರಗೆ ಬಂದು ಮಳೆಗೆ ನೆನೆದರೆ ನೆಗಡಿ, ಕೆಮ್ಮು, ಜ್ವರ ಬರ್ಬೋದಲ್ಲ. ಅವರನ್ನು ತಡೆಯುವವರು ಯಾರು? ನಾನು ಅಲ್ಲೇ ಇದ್ದಿದ್ರೆ ನೋಡ್ಕೊಳ್ಬೋದಿತ್ತು ಎಂದುಕೊಂಡ್ರು. ಅಷ್ಟರಲ್ಲಿ ಭಿಕ್ಷುಕರು ಚಿಲ್ಲರೆ ಕಾಸು ಎಣಿಸ್ತಿದ್ದ ಶಬ್ದ. ಏನಪ್ಪ ಈ ದಿನ ಬಂದವರೆಲ್ಲ ನಿನಗೆ ದುಡ್ಡು ಕೊಡ್ತಾ ಇದ್ರು, ಹಂಚಿಕೊಳ್ಳಿ ಅಂತೇಳಿ 10 ರೂಪಾಯಿ ಕೊಟ್ರೆ ಎಲ್ಲ ನೀನೇ ತಗೊಂಡಿದ್ದೀಯಾ, ನನಗೂ ಭಾಗ ಬರಬೇಕು ಅಂತ ಒಬ್ಬ ಮುದುಕಾಗೆ ಹೇಳಿದ್ಲು. ತಗೋ ತಾಯಿ, ನಿನಗೂ ಕೊಡ್ತೀನಿ. ಯಾರೋ ಕೊಡೋ ಪುಣ್ಯಾತ್ಮರು ಕೊಡ್ತಾರೆ. ನಮ್ಮ ಆಯಸ್ಸು ಅವರೇ ಹಾಕೊಂಡು ಚೆನ್ನಾಗಿ ಬಾಳಲಿ. ಎಲ್ಲ ಪುಣ್ಯ ಭಗವಂತ ಅವರಿಗೆ ಕೊಡಲಿ. ನನಗೆ ಒಪ್ಪತ್ತಿನ ಊಟ ಸಿಕ್ಕರೆ ಸಾಕು. ದುಡ್ಡು ತೆಗೆದುಕೊಂಡು ನಾನೆಲ್ಲಿಗೆ ಹೋಗಬೇಕು? ಯಾವ ಜನ್ಮದ ಪಾಪವೋ ಏನೋ, ಈ ಜನ್ಮದಲ್ಲಿ ಅನಾಥರಾಗಿ ಇಲ್ಲಿ ಬಿದ್ದಿದ್ದೇವೆ. ಇನ್ನು ನಿನ್ನ ಪಾಲನ್ನು ತಿಂದು ಮುಂದಿನ ಜನ್ಮದಲ್ಲಿ ಇದೇ ಸ್ಥಿತಿ ಬರುವುದೇನೋ ಎನ್ನುತ್ತಿದ್ದಂತೆ ಆ ಹೆಂಗಸು ನನಗೂ ಕಾಸಿಂದ ಏನೂ ಆಗಬೇಕಿಲ್ಲ. ಅದ್ಯಾವುದೋ ಮಾತ್ರೆ ತಗೊಂಡ್ರೆ ಸ್ವಲ್ಪ ಆರಾಮಾಗಿರುತ್ತೆ. ಭಿಕ್ಷೆ ಬೇಡುವಾಗ ಕೂಗಿ ಜೋರಾಗಿ ಕೇಳಿಕೊಂಡು ಭಾಳ ಸುಸ್ತಾಗುತ್ತೆ ಎಂದ್ಲು. ಅರೆ, ಇವರೆಲ್ಲ ಪ್ರತಿದಿನ ಇಲ್ಲೇ ಭಿಕ್ಷೆ ಬೇಡ್ತಾರೆ. ಆದರೆ ಇವರ ಬಗ್ಗೆ ನಾನು ಎಂದು ಯೋಚಿಸಲೇ ಇಲ್ಲ. ಮನೆಯಲ್ಲಿ 3 ಹೊತ್ತು ಬೆಚ್ಚಗೆ ಕುಳಿತು ತಿನ್ನುವ ನನಗೆ ಈ ಸಾಯುವ ಆಲೋಚನೆ ಬಂದಂತೆ ಇವರಿಗೆ ಇಂತಹ ಕಷ್ಟದಲ್ಲಿಯೂ ಸಾಯಬೇಕು ಅನ್ನಿಸ್ತಿಲ್ಲ. ಭಿಕ್ಷೆ ನೀಡುವವರಿಗೆ ಮನಸಾರೆ ಅರಸ್ತಿದ್ದಾರೆ. ಆ ಭಗವಂತ ಆಶೀರ್ವಾದ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಆದರೆ ಇವರ ಆಶೀರ್ವಾದವಂತೂ ಭಿಕ್ಷೆ ನೀಡಿದ ಎಲ್ಲರಿಗೂ ಖಂಡಿತವಾಗಲೂ ಸಿಗುತ್ತದೆ. ಜೀವನದ ಕಷ್ಟ ಸುಖಗಳಿಗೆ ಎಲ್ಲರೂ ತಮ್ಮನ್ನು ತಾವು ಒಗ್ಗಿಸಿಕೊಂಡು ಹೇಗೋ ಬದುಕನ್ನು ನಡೆಸ್ತಿದ್ದಾರೆ. ಆದರೆ ತಾನು ಯಾರ ಮೇಲೆ ನನ್ನ ಕೋಪ? ತನಗೆ ಮಾತ್ರ ಏತಕ್ಕೆ ತಲ್ಲಣ? ಅಷ್ಟರಲ್ಲಿ ವೇಗವಾಗಿ ಬಂದ ಮಳೆ ಅದೇ ವೇಗದಲ್ಲಿ ನಿಲ್ಲುವ ಸೂಚನೆ ನೀಡುತ್ತಿದ್ದಂತೆ ಎಲ್ಲರಿಗೂ ಒಂದೇ ತವಕ. ಅವರವರ ಕೆಲಸಗಳಲ್ಲಿ ಮುಂದುವರಿಯಲು ಅವರವರದೇ ದಾರಿಗಳಲ್ಲಿ ಸಾಗಿದ್ರು. ಭಿಕ್ಷುಕರು ಸಾವರ್ಸ್ಕೊಂಡು ಹೋಗಿ ಮೆಟ್ಟಿಲುಗಳ ಮೇಲೆ ಕುಳಿತು ಭಿಕ್ಷೆ ಬೇಡತೊಡಗಿದ್ರು. ಒಂದೆಡೆ ದೇವರನ್ನು ಬೇಡಲು ಬಂದ ಜನ, ಮತ್ತೊಂದೆಡೆ ಬಂದ ಜನರನ್ನು ಬೇಡಲು ಕಾದ ಭಿಕ್ಷುಕರು. ಎಲ್ಲರೂ ಹೊರಟಾದ ಮೇಲೆ ತಾನು ಮಾತ್ರ ಆವರಣದಲ್ಲಿ ಒಂಟಿ. ತಾನು ಎತ್ತಲಾದರೂ ಹೊರಡಲೇಬೇಕಲ್ವೇ? ಆದರೆ ಯಾವ ದಾರಿ? ದೇವಸ್ಥಾನದ ಹಿಂದಿನ ಕಲ್ಯಾಣಿಗೋ, ದೇವಸ್ಥಾನದ ಮುಂದಿನ ಮನೆಯ ದಾರಿಗೋ? ಒಂದೊಮ್ಮೆ ದೇವಸ್ಥಾನದ ಹಿಂದಿನ ದಾರಿಗೆ ಹೋದರೆ ಅಲ್ಲಿಗೆ ತನ್ನ ಜೀವನದ ಅಂತ್ಯ ಆಗುತ್ತೆ. ಹಾಗೆ ಮಾಡಲು ತಾನು ಇಲ್ಲಿಗೆ ಬಂದು ಕುಳಿತದ್ದು. ಸರಿ, ಇನ್ನು ತಡ ಮಾಡೋದು ಬೇಡ. ಎದ್ದು ನಿಂತರು. ದೇವಸ್ಥಾನದ ಪುರೋಹಿತರು ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು, ಸರ್ವೇ ಜನ ಸುಖಿನೋ ಭವಂತು ಎಂದು ಹೇಳುತ್ತಾ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಿ ಹೊರಟರು. ಡಮಾರ್ ಎಂಬ ಶಬ್ದ ಹೊರಗೆ ಕೇಳಿಸ್ತು. ನೋಡುತ್ತಿದ್ದಂತೆ ಜನ ಗುಂಪುಗೂಡಿದ್ರು. ಯಾರೋ ಚಿಕ್ಕ ಹುಡುಗ ಸೈಕಲ್ ತುಳಿಯುತ್ತಾ ಬಂದು ರಾಡಿಯಲ್ಲಿ ಜಾರಿ ಬಿದ್ದು ಬಿಟ್ಟಿದ್ದ. ಅವನನ್ನು ಪುರೋಹಿತರು ಮೇಲಕ್ಕೆತ್ತುತ್ತಿದ್ರು. ಜನರ ಗುಂಪಿನ ನಡುವೆ ಶಾಂತಮ್ಮನವರ ನೋಟ
ಹುಡುಗನ ಮೇಲೆ ಬಿತ್ತು. ಅರೆ, ಇವ ನಮ್ಮ ಅನೂಪನ ಹಾಗೆ ಇದ್ದಾನಲ್ಲ, ಅವನೇನಾದರೂ ನನ್ನನ್ನು ಹುಡುಕೊಂಡು ಇಲ್ಲಿಗೆ ಬಂದಿದ್ದಾನೆಯೇ ಎಂದುಕೊಳ್ಳುತ್ತಾ ಕ್ಷಣ ಮಾತ್ರವೂ ಆಲೋಚಿಸದೆ ಆಚೆಗೆ ಓಡಿದ್ರು. ಸದ್ಯಕ್ಕೆ ಅವನು ಅನೂಪ ಅಲ್ಲ. ಹಾಗಾದರೆ ಅನೂಪ ಏನು ಮಾಡ್ತಿದ್ದಾನೆ? ಅಂಜಲಿ ಎಲ್ಲಿ ಹುಡುಕ್ತಿರ್ಬೋದು? ಹಾಲು ಕುಡಿದಳೋ ಇಲ್ವೋ ಎಂದು ತನ್ನ ಮೊಮ್ಮಕ್ಕಳನ್ನು ನೆನೆದು ಆತಂಕದಿಂದ ಒಂದೇ ಉಸಿರಿಗೆ ತಮ್ಮ ಮನೆಯ ಕಡೆಗೆ ಹೆಜ್ಜೆಗಳನ್ನು ಇರಿಸುತ್ತಾ ತಮಗೆ ಗೊತ್ತಿಲ್ಲದಂತೆಯೇ ತಮ್ಮ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ರು. ಮುಕ್ತಾಯ ಮಾಡಬೇಕೆಂದುಕೊಂಡು ಬಂದಿದ್ದ ತಮ್ಮ ಕಥೆಯನ್ನು ಮರಳಿ ಮುಕ್ತಾಯವಿಲ್ಲದ ಕಥೆಯನ್ನಾಗಿಸುವ ದಾರಿಯಲ್ಲಿ ಸಾಗುತ್ತಿರುವ ಮತ್ತದೇ ತಲ್ಲಣ. ಅದನ್ನು ಕಂಡು ಕಾಣದಂತೆ ಆ ಭಗವಂತ ನಿಶ್ಚಲವಾಗಿಯೇ ಮುಗುಳ್ನಗುತ್ತಾ ನೋಡ್ತಿದ್ದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.